ನಗರದ ಮುನಿಯಾಲು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕ ಮಂಜುನಾಥ್ ಸುಧೀಂದ್ರ, ಶಾಲಾ ಮುಖ್ಯ ಶಿಕ್ಷಕ ರಾಮಕೃಷ್ಣ ಹಾಗೂ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಶೇದಿಶಯನ ಎಂಬುವರು ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂದು ದಾಖಲಾಗಿರುವ ಪ್ರಕರಣ ಸುಳ್ಳು ಎಂದು ಆರೋಪಿಸಿ ಪ್ರತಿಭಟನೆ ನಡೆಸಿದರು. ಮುನಿಯಾಲು ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳು, ಪೋಷಕರು, ಹಳೆ ವಿದ್ಯಾರ್ಥಿ ಸಂಘ ಹಾಗೂ ಶಾಲಾಭಿವೃದ್ಧಿ ಸಮಿತಿ ನೇತೃತ್ವದಲ್ಲಿ ಶಾಲಾ ವಠಾರದಿಂದ ಮುನಿಯಾಲು ಪೇಟೆಯ ತನಕ ಸಾಗಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭ ಮಾತನಾಡಿದ ವಿದ್ಯಾರ್ಥಿಗಳು ಹಾಗೂ ಪೋಷಕರು, ಈ ಘಟನೆ ಸತ್ಯಕ್ಕೆ ದೂರವಾದುದು. ಇದು ಯಾರದೋ ಕುಮ್ಮಕ್ಕಿನಿಂದ ಈ ಪ್ರಕರಣ ದಾಖಲಾಗಿದೆ. ನಮ್ಮ ಶಾಲೆಗೆ 100% ಫಲಿತಾಂಶ ಬರಲು ಶಿಕ್ಷಕ ಮಂಜುನಾಥರೇ ಕಾರಣ. ಇನ್ನು ಮುಂದೆ ಗೌರವಾನ್ವಿತ ಶಾಲಾ ಶಿಕ್ಷಕರ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡುವ ಪ್ರಕ್ರಿಯೆ ನಿಲ್ಲಬೇಕು ಹಾಗೂ ಪ್ರಕರಣ ಹಿಂದೆ ಪಡೆಯಬೇಕು ಎಂದು ಆಗ್ರಹಿಸಿದ್ರು. ಈ ಮಟ್ಟಕ್ಕೆ ಬುಲೆ ಹೊಡೆದ ಆ ಶಾಲೆದ ವಿದ್ಯೆನೇ ಕಾರಣ ಪಂಡ ಯಾರು ಮಸ್ತ್ ಉದ್ಯೋಗಿಕೊಂಡು ಮುನಿಯಾಲು ಶಾಲೆದ ಇಚ್ಚಿನ ಕೇಸ್ ಆದಿತ್ತು. ಅವೆಲ್ಲ ತಿರಕಲಿದ್ದೇವೆ ಅವೆಲ್ಲ ತೂನ ಮಸ್ತ್ ಬೇಜಾರಾಗ ಆವನ್ನೇ ಪೇಪರ್ ಬತ್ತಿನ ನಮ್ಮ ಈತು ಜನ ಊರ್ದಾಗಲು ತೂದು ಪದವಲ್ಲಿ ಒಂದು 10 ಪಡೆದು ಅಣ್ಣ ಪಿರೇದಾಗಲು ತೆರಿನಾಗ ತೂನಾಗ ಹೀರೆ ಬೇರೆ ದಾದನಾವು ಆದಿಪ್ಪೋಡು ಇಂಚಿನ ಒಂದು ಕಳಂಕ ನಮ್ಮ ಊರಿಗೂ ಬೈದಿನ ಬಂಡ ಮಸ್ತ್ ಬೇಜಾರದ ವಿಷಯ. ಒಂದು ಖಂಡಿತ ಅವರ ಬಲ್ಲಿ ಇರ್ತದೆ ಬಂಡ ಅವ್ರ ಜೋಕುಲ ಬೆಳವಣಿಗೆ ಮಸ್ತ್ ಪರಿಣಾಮ ಆಗ್ಬೋದು. ಅಲ್ಲ ಕೆಲವು ಸರಿ ಈ ಕಾನೂನು ಅಂಚೆ ಮಾತ ಅವಕಾಶಗಳು ಇಂಚಿನ ಮಾತು ಇಪ್ಪನಾಗ ಅಂಚೆ ಮಾತು ಆವೊಂದು ಹೋಗ್ಬೋದು. ಅದಕ್ಕೆ ಏಲ ಆಸ್ಪದ ಕೊಪ್ಪಲ ಬೇರೆ ಮಲ್ಪರ ಬಲ್ಲಿ ನಮ್ಮ ಊರು ಬೇತೆ ಬೇತೆ ರಾಜಕೀಯ ಪಕ್ಷೇಪರವು ಬೇತೆ ಬೇತೆ ಜಾತಿ ಬಂಧು ಇಪ್ಪರವು ಏಪಲ ಶಾಲೆದ ಊರಾಗ ರಾಜಕೀಯ ಪದವಾಗದು ಇಂಚಿನ ಬೇತೆ ಜಾತಿಯ ವಿಷಯ ಏಪಲ ಇಂಚಿನ ವರ್ತನೆ ಆತರ ಎಲ್ಲ ಗಮನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟುವನ್ನು ಕಳಿಸಿದ ಕೀರ್ತಿ ರಾಮಕೃಷ್ಣ ಹೆಗಡೆ ಅವರಿಗೆ ಅನೇಕ ಬಾರಿ ನಮ್ಮ ವಿದ್ಯಾರ್ಥಿನಿಯರ ಅದು ಹೈಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಅನೇಕ ಬಾರಿ ನಮ್ಮ ಕಬಡ್ಡಿ ತಂಡವನ್ನ ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ದವರು ಇಲ್ಲಿ ತನಕ ಪೋಷಕರಿಂದ ಅಥವಾ ಯಾವುದೇ ವಿದ್ಯಾರ್ಥಿಗಳಿಂದ ದೂರು ಬಂದಿಲ್ಲ. ವಿಷಯದಲ್ಲಿ ಸುಳ್ಳು ಕೇಸು ದಾಖಲಾಗಿದೆ. ಈ ಒಂದು ವಿಷಯ ಸತ್ಯಕ್ಕೆ ಬಹಳ ದೂರವಾಗಿರುವಂತಹ ಕೇಸ್ ಆಗಿದೆ ಅನ್ನೋದ್ರಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯವಿಲ್ಲ. ಹಾಗೂ ನಮ್ಮ ಶಿಕ್ಷಕರ ಬಗ್ಗೆ ಹೇಳ್ಬೇಕಂದ್ರೆ ಇವರು ಪ್ರತಿ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲಿ ಉತ್ತಮ ಅಂಕ ಬರುವುದಕ್ಕೆ ತಮ್ಮ ಸತತ ಪ್ರಯತ್ನಗಳನ್ನು ಮಾಡಿರ್ತಾರೆ. ಒಂದು ದೇಗುಲದಲ್ಲಿ ಒಂದು ಶಿಲ್ಪ ಇದೆ ಅಂತ ಅನ್ಕೊಂಡ್ರೆ ಆ ಶಿಲ್ಪವನ್ನು ಕೆತ್ತಲಿಕ್ಕೆ ಕಷ್ಟಪಡುವಂತವರು ಶಿಲ್ಪಿಗಳಾಗಿರ್ತಾರೆ. ಆದ್ರೆ ಆ ಶಿಲ್ಪಿಯನ್ನು ಯಾರು ಕೂಡ ಗಮನಿಸುವುದಿಲ್ಲ, ಆ ಶಿಲ್ಪವನ್ನು ಎಲ್ಲರೂ ನೋಡ್ತಾ ಇರ್ತಾರೆ. ಅದೇ ರೀತಿ ನಮ್ಮ ಶಾಲೆಯಲ್ಲೂ ಕೂಡ ಶಿಕ್ಷಕರು ತಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳಿರ್ಲಿ ಅಥವಾ ಯಾವುದೇ ತಮ್ಮ ಒಂದು ಬುದ್ಧಿಮಾತನ್ನು ಹೇಳಿದ್ರು ಕೂಡ ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಅದನ್ನು ಒಂದು ದೊಡ್ಡ ವಿಚಾರವಾಗಿ ಮಾಡುವಂತದ್ದು ಬಹಳ ತಪ್ಪಾಗಿರ್ತದೆ. ಮುಟ್ಲುಪಾಡಿ ಸತೀಶ್ ಶೆಟ್ಟಿ, ದಿನೇಶ್ ಪೈ, ಸುಮಲತಾ ನಾಯಕ್, ಸುರೇಂದ್ರ ಶೆಟ್ಟಿ, ಡಾಕ್ಟರ್ ಸುದರ್ಶನ್ ಹೆಬ್ಬಾರ್ ಮುಂತಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.